ರಾಜ್ಯ ಸಮರಕ್ಕೆ ಸ್ವಾಗತ. ಹೌದು, ಇದು ಪ್ರಜಾಪ್ರಭುತ್ವದ ಹಬ್ಬ ಕೂಡ ಹೌದು. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ಪಕ್ಷಗಳಿಗೆ ಇದು ಸಮಾರಂಭವಾಗಿರುವುದು ಕೂಡ ಹೌದು. ಈಗಾಗಲೇ ಮತದಾರ ಪ್ರಭುಗಳು ಮತದಾನ ಕೇಂದ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಮತದಾನ ಕೂಡ ನಡೀತಾ ಇದೆ. ಬಿರುಸಿನಿಂದ ಮತದಾನ ಆರಂಭಗೊಂಡಿದೆ ಅಂತ ಅನ್ನುವಂಥದ್ದು ಬಹಳ ವಿಶೇಷ. ಈಗಾಗಲೇ ಚುನಾವಣಾ ಆಯೋಗ ಕೈಗೊಂಡಿರುವಂಥ ವಿಶೇಷವಾದಂಥ ಕಾರ್ಯಕ್ರಮಗಳು ಇದಕ್ಕೆ ಕಾರಣವು. ಅಂತೂ ಮತದಾರರನ್ನ ಆಕರ್ಷಿಸುತ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಈಗಾಗಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತದಾನ ಕೇಂದ್ರಕ್ಕೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ ನಾವು ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ JR ಲೋಬೋ ಅವರು ಮತದಾನ ಮಾಡಿರುವಂಥದ್ದು ಮತ್ತು ಮಂಗಳೂರಿನ ಮತದಾನ ಕೇಂದ್ರದಲ್ಲಿ ಯಾವ ರೀತಿ ಬಿರುಸಿನ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು ಅನ್ನೋದನ್ನ ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೇವೆ. ಇದೀಗ ನೋಡೋಣ ಪಡುಬಿದ್ರಿಯಲ್ಲಿ ಅಂದ್ರೆ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಮತದಾನ ಆರಂಭಗೊಂಡಿದೆ ಅನ್ನುವಂಥ ದೃಶ್ಯಗಳು ನಿಮ್ಮ ಮುಂದೆ ಈಗ ಬರ್ತಾ ಇವೆ. ನಮ್ಮ ಪ್ರತಿನಿಧಿ ಸುರೇಶ್ ಎರ್ಮಾಳ್ ಈ ಬಗೆಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ. ಇದು ಪಡುಬಿದ್ರಿಯ ಮತದಾನ ಕೇಂದ್ರದಲ್ಲಿ ಬೆಳಿಗ್ಗೆ 7 ಗಂಟೆಯ ಸುಮಾರಿಗೆ ಮತದಾರರು ಆಗಮಿಸಿ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತದಾನ ಕೇಂದ್ರಗಳಲ್ಲಿ ಬೆಳಗಿನ ಜಾವವೇ ಮತದಾರ ಪ್ರಭುಗಳು ಇಲ್ಲಿ ಮತದಾನ ಮಾಡಲಿಕ್ಕಾಗಿ ನಿಂತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಪಡುಬಿದ್ರಿಯಲ್ಲಿ ನಾವು ನೋಡ್ತಾ ಇರುವಂಥದ್ದು. ಪಡುಬಿದ್ರಿ ಕಾಪು ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಒಳಪಟ್ಟುವಂಥ ಒಂದು ಕೇಂದ್ರ, ಮತದಾನ ಕೇಂದ್ರ ಮತ್ತು ಒಂದು ಪಂಚಾಯತ್ ಕೂಡ ಹೌದು. ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಲಾಲಾಜಿ ಮೆಂಡನ್ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಾಲಿ ಶಾಸಕ ವಿನಯ್ ಕುಮಾರ್ ಸೊರಕೆ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಉಳಿದಂತೆ ಪಕ್ಷೇತರರು ಮತ್ತು ಇನ್ನಿತರ ಅಭ್ಯರ್ಥಿಗಳಿದ್ರೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಇಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಇಲ್ಲಿ ಮತದಾರರು ಮತದಾನಕ್ಕೆ ಆಗಮಿಸಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಕಾಪು ಪ್ರತಿನಿಧಿ ಸುರೇಶ್ ಎರ್ಮಾಳ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ನಮಸ್ತೆ. ನಮಸ್ತೆ. ಹೇಗಿದೆ ಬೆಳಿಗ್ಗೆ ಬಹಳ ಬೇಗನೆ ಮತದಾರ ಪ್ರಭುಗಳು ಮತದಾನ ಕೇಂದ್ರಕ್ಕೆ ಆಗಮಿಸಿದ್ದಾರೆ, ಹೇಗಿತ್ತು ಅಂತ? ಬಾರಿ ಬಿರುಸಿನಿಂದ ನಡೀತಾ ಇದೆ ಮತದಾನ. ಯಾಕೆಂದ್ರೆ ಇಲ್ಲಿ ಇವತ್ತು ಯಾವ ವರ್ಷವೂ ನಡೆಯದಾಗಿ ಈ ಬಾರಿ ಬೆಳಿಗ್ಗೆಯೇ ಬಹಳಷ್ಟು ಜನ ಸರತಿ ಸಾಲಲ್ಲಿ ಮತದಾನ ಮಾಡಲು ನಿಂತಿದ್ದಾರೆ. ಹಾಗೆಯೇ ಮತ್ತೊಂದು ವಿಚಾರ ಏನಂದ್ರೆ ಅಲ್ಲಿ ಒಂದು ಈ ಗನ್ ಮ್ಯಾನ್ ಗಳನ್ನ, ಯಾಕೆಂದ್ರೆ ಭದ್ರತೆಗಾಗಿ ಗನ್ ಮ್ಯಾನ್ ಗಳು ನಿಂತಿರುವಂತದ್ದು ಸ್ವಲ್ಪ ಒಂದು ಈ ಹಳ್ಳಿ ಜನರಿಗೆ ಸ್ವಲ್ಪ ಆತಂಕ ಪಡುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಅಷ್ಟು ಭದ್ರತೆ ಇಲ್ಲಿ ಅಗತ್ಯ ಇಲ್ಲ, ಏನು ಇಲ್ಲಿ ನಕ್ಸಲ್ ಏರಿಯಾ ಅಲ್ಲ, ಅದರಿಂದಾಗಿ ಅಂತ ಭದ್ರತೆಗಳು ಇಲ್ಲಿ ಅಗತ್ಯ ಇಲ್ಲ ಅಂತ. ಮತ್ತು ಪಾರ್ಕಿಂಗ್ ಕೂಡ ಯಾಕಂದ್ರೆ ಬಹಳ ಹತ್ತಿರದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ವಾಹನ. ಯಾಕಂದ್ರೆ ಸ್ಥಳೀಯರಿಂದಲೇ, ಯಾಕಂದ್ರೆ ಮತದಾರರಿಂದಲೇ ಬರುವಂತ ಒಂದು ಆರೋಪ ಏನಂದ್ರೆ ನಾವು ಹಾಗಾದ್ರೆ ಕೈಕಾಲು ನೋವಿದ್ದವರಿಗೆ ನಮಗೆ ಹಾಗಾದ್ರೆ ಮತದಾನ ಮಾಡ್ಲಿಕ್ಕಿಲ್ವಾ, ಯಾಕಂದ್ರೆ ಇಷ್ಟು ದೂರ ವಾಹನ ಇಟ್ಟು ನಾವು ನಡ್ಕೊಂಡು ಹೋಗುದು ಹಾಗೆಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮತ್ತೆ ಹೇಗೆಂದ್ರೆ ಇಲ್ಲಿ ಮತದಾನದ ಬೂತಿನ ಪಕ್ಕದ ಒಂದು 200 ಮೀಟರ್ ದೂರದ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಲಾಗಿದೆ. ಒಂದು ಪೊಲೀಸರ ಸೂಚನೆಯಂತೆ ಮುಚ್ಚಲಾಗಿದೆ. ಅಂತೂ ಶಾಂತಯುತವಾಗಿ ಒಂದು ಮತದಾನ ನಡೀತಾ ಇದೆ. ರಾಮದಾಸ್, ಓಕೆ. ಈಗಿನ ಅಂದ್ರೆ ಇಲ್ಲಿವರೆಗಿನ ಒಂದು ಪ್ರಚಾರ ಕಾರ್ಯಗಳು, ಒಂದೆಡೆ ಬ್ಯಾನರ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಎಲ್ಲ ಇಲ್ಲದೇನೂ ಕೂಡ ಮತದಾರರನ್ನ ಆಕರ್ಷಿಸುವಲ್ಲಿ ಪ್ರಚಾರ ಕಾರ್ಯಗಳು ಸಾಗಿತ್ತಾ ಅಂತ? ಯಾಕಂದ್ರೆ ಇಲ್ಲಿ ಬಹಳಷ್ಟು ಅದೊಂದು ಪ್ರಮುಖವಾಗಿ, ಯಾಕಂದ್ರೆ ಈ ಬಾರಿ ಯಾವ ವರ್ಷವೂ ಹೋಗದಷ್ಟು ಅಭ್ಯರ್ಥಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮನೆಗೆ ಬಹಳಷ್ಟು ಒಂದೊಂದು ಮನೆಗಳಿಗೆ ಬಹಳಷ್ಟು ಬಾರಿ ಭೇಟಿ ನೀಡುವ ಮೂಲಕ ಒಂದು ಬಹಳಷ್ಟು ಪ್ರಚಾರ ನೀಡಿದ್ದಾರೆ. ಹಾಗೆ ಈ ವರ್ಷದ ಒಂದು ಗಮನದಲ್ಲಿ ಇಟ್ಕೊಂಡ್ರೆ ಒಂದು ಸಾಮಾಜಿಕ ತಾಣಗಳು, ಯಾಕಂದ್ರೆ ಅಂತರ್ಜಾಲದಲ್ಲಿ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದು ಬಹಳಷ್ಟು ಪ್ರಚಾರಕ್ಕೆ ಒತ್ತು ನೀಡಿದೆ. ಯಾಕಂದ್ರೆ ಇದರಿಂದಾಗಿ ಈ ಬಾರಿಯ ಚುನಾವಣೆಯಲ್ಲಿ ಜನಗಳು ಒಂದು ಆಕರ್ಷಿಸಲು ಈಗ ಇಷ್ಟೆಲ್ಲ ನೋಡುವಾಗ ಒಂದು ಅಂದಾಜು ಈ ಬಾರಿ ಕಳೆದ ಬಾರಿಗಿಂತಲೂ ಅತಿ ಹೆಚ್ಚು ಕಾಪು ಕ್ಷೇತ್ರದಲ್ಲಿ ಮತದಾನವಾಗುವಂತ ಸಾಧ್ಯತೆಗಳಿವೆ ಅಂತ ಅನಿಸ್ತಾ ಇದೆಯಾ? 100ಕ್ಕೆ 100 ಈ ಬಾರಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆನೆ ನೋಡುವಾಗಲೇ ಜನಗಳ ಉತ್ಸಾಹ, ಯಾಕಂದ್ರೆ ಹಿರಿಯರನ್ನು ಮನೆಯವರು ಕರ್ಕೊಂಡು ಬರುವಂತ ಒಂದು ದೃಶ್ಯಗಳು ನಾವು ಈಗಲೇ ಗಮನಿಸ್ತಾ ಇದ್ದೇವೆ. ಯಾಕಂದ್ರೆ ಕಳೆದ ಬಾರಿ ನಿರ್ಲಕ್ಷ್ಯ ಮಾಡ್ತಿದ್ರು, ಯಾಕೆ ನಮ್ಗೆ ಏನಾಗ್ಬೇಕು ಚುನಾವಣೆಗೆ, ನಾವು ಅದೇ ಈಗ ಒಂದು ಯಾರು ಬಂದ್ರು ರಾಗಿ ಬೀಸುತ್ತಪ್ಪಲ್ಲ ಆ ಮಾತಿನಂತೆ ಅಂತೇಳಿ ಕೆಲವೊಂದು ಬಹಳಷ್ಟು ಇದು ಉದ್ದತ್ತು ಮಾಡ್ತಾ ಇದ್ರು. ಈ ಬಾರಿ ಬಹಳಷ್ಟು ಉತ್ಸಾಹವಾಗಿ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ರಾಮದಾಸ್. ಅಂದ್ರೆ 70%ಕ್ಕಿಂತ ಮೀರಿ
ಮತದಾನ ಆಗಬಹುದು ಅನ್ನುವ ನಿರೀಕ್ಷೆ? ಕಾಪು ಕ್ಷೇತ್ರದಲ್ಲಂತೂ ಸರಿಸುಮಾರು ಒಂದು 80ರ ಹತ್ತಿರ ಬರ್ಬೋದೆಂಬ ನಿರೀಕ್ಷೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ದೃಢ ಆಗ್ಬಹುದು ರಾಮದಾಸ್. ಎಸ್ ಎಸ್ ಸುರೇಶ್, ಮತ್ತೆ ನಾನು ತಮ್ಮನ್ನು ಭೇಟಿಯಾಗಿ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು, ಥ್ಯಾಂಕ್ ಯು. ಇದು ನಾವು ನೋಡ್ತಾ ಇರುವಂತದ್ದು ಪಡುಬಿದ್ರಿ ಕಾಪು ವಿಧಾನಸಭಾ ಕ್ಷೇತ್ರದ ಮತದಾನ ಕೇಂದ್ರವೊಂದರ ಸಾಲುಗಟ್ಟಿ ನಿಂತಿರುವಂತಹ ಮತದಾರ ಪ್ರಭುಗಳು. ಬೆಳಿಗ್ಗೆ ಬಹಳ ಬೇಗನೆ ಈ ರೀತಿಯ ವಾತಾವರಣವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಿದೆ ಪಡುಬಿದ್ರಿಯಲ್ಲಿ. ಬಹುಶಃ ಎಲ್ಲೋ ಬ್ಯಾನರೇ ಬೇಕು, ಫ್ಲೆಕ್ಸ್ಗಳು ಬೇಕು ಅಥವಾ ಫ್ಲಾಗ್ಗಳು ಅದು ಇದು ರಾರಾಜಿಸಬೇಕು ಅಂತೇನೂ ಇಲ್ಲ. ಈ ರೀತಿಯ ತಣ್ಣಗಿನ ವಾತಾವರಣದಲ್ಲೂ ಕೂಡ ಮತದಾರರು ಬಂದು ಚುನಾವಣೆ ಮತದಾನದಲ್ಲಿ ಪಾಲ್ಗೊಳ್ತಾರೆ ಅಂತ ಅನ್ನುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗ ಕೈಗೊಂಡಿರುವಂಥ ಒಂದಷ್ಟು ಕಾರ್ಯಕ್ರಮಗಳು ಕೂಡ ಇದಕ್ಕೆ ಕಾರಣ ಅಂತಲೂ ಕೂಡ ಹೇಳ್ಬೋದಾಗಿದೆ. ಎರಡು ಅಂಶಗಳನ್ನು ಇಲ್ಲಿ ಸುರೇಶ್ ಶರ್ಮಾಳ್ ಹೇಳಿದ್ದಾರೆ. ಒಂದನೇದಾಗಿ ಗನ್ ಮ್ಯಾನ್ಗಳು ಅಲ್ಲಿ ನಿಂತಿರುವಂಥದ್ದು ನಮ್ಮನ್ನು ಮತದಾರರನ್ನ ಆತಂಕಕ್ಕೆ ಈಡು ಮಾಡ್ತದೆ ಅನ್ನುವಂಥ ಒಂದು ಅಭಿಪ್ರಾಯ. ಇನ್ನೊಂದು, ಅಲ್ಲಿ ಪಾರ್ಕಿಂಗ್ಗಳಿಗೆ ಬಹಳ ದೂರನೇ ವ್ಯವಸ್ಥೆ ಮಾಡಿದ್ದಾರೆ, ಹತ್ತಿರ ನಿಲ್ಲಿಕ್ಕೆ ವಾಹನಗಳನ್ನು ಬಿಡುತ್ತಾ ಇಲ್ಲ. ಅದು ಕೂಡ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇರುವಂಥದ್ದು ಮತದಾರರಿಗೆ ಅನ್ನುವಂಥ 2 ಅಭಿಪ್ರಾಯಗಳನ್ನು ಅಲ್ಲಿ ಈಗಾಗಲೇ ಅಂದರೆ ಅಲ್ಲಿ ಬಂದಂಥ ಮತದಾರರುಗಳು ಇದನ್ನು ವ್ಯಕ್ತಪಡಿಸ್ತಾ ಇದ್ರು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ನಮ್ಮ ಪ್ರತಿನಿಧಿ ತಿಳಿಸಿದ್ದಾರೆ. ಇದು ನಾವು ನೋಡ್ತಾ ಇರುವಂಥದ್ದು ಕಾಪು ವಿಧಾನಸಭಾ ಕ್ಷೇತ್ರದ ಪಡುಬಿದ್ರಿಯ ಮತದಾನ ಕೇಂದ್ರ. ಕಾಪು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಅವರು ಉಡುಪಿಯಲ್ಲಿ ಮತದಾನ ಮಾಡಿದ್ದಾರೆ. ತನ್ನ ಪತ್ನಿ ಮತ್ತು ಪುತ್ರನ ಜೊತೆಗೆ ಅವರು ಉಡುಪಿಯಲ್ಲಿ ಮತದಾನ ಮಾಡಿದ್ದಾರೆ ಅಂತ ಅನ್ನುವಂಥ ಒಂದು ದೃಶ್ಯವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಅವರ ಮನೆ ಇರುವಂಥದ್ದು ಉಡುಪಿಯಲ್ಲಿ. ಅವರು ಸ್ಪರ್ಧಿಸ್ತಾ ಇರುವಂಥದ್ದು ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ. ಮೂಲತಃ ಪುತ್ತೂರಿನವರಾದಂಥ ವಿನಯ್ ಕುಮಾರ್ ಸೊರಕೆ ಅವರು ಇದೀಗ ಉಡುಪಿಯಲ್ಲೇ ವಾಸವಾಗಿದ್ದಾರೆ. ಓಕೆ, ವಿನಯ್ ಕುಮಾರ್ ಸೊರಕೆ ಅವರು ಇಲ್ಲಿ ಈ ಸಂದರ್ಭದಲ್ಲಿ ಮತದಾನ ಮಾಡಿದ ನಂತರದಲ್ಲಿ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಸಾಧ್ಯ ಆದರೆ ನಾವು ಅದನ್ನು ನೋಡ್ಕೊಂಡು ಬರೋಣ. ಮತದಾನ ಬಹಳ ಚುರುಕಾಗಿ ನಡೀತಾ ಇದೆ. ಇವತ್ತಿನ ಹವಾಮಾನ ಇರ್ಬೋದು, ಸ್ವಲ್ಪ ಮಧ್ಯಾಹ್ನ ನಂತರ ಮಳೆ ಬರ್ಬೋದು ಅನ್ನೋಂಥ ರೀತಿಯ ಫೋರ್ಕಾಸ್ಟ್ ಇದೆ. ಹಾಗಾಗಿ ಚುರುಕಾಗಿ ಕಾಪು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಅವರ ಮತದಾನ ಇರುವಂಥದ್ದು ಉಡುಪಿಯ ಮತಗಟ್ಟೆಯಲ್ಲಿ. ಅವರು ಉಡುಪಿಯಲ್ಲಿ ಮತದಾನ ಮಾಡಿದ್ದಾರೆ. ತಾನು ಮತದಾನ ಮಾಡಿರುವಂಥ ಸಂಜ್ಞೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಅವರ ಪತ್ನಿ ಮತ್ತು ಪುತ್ರ ಜೊತೆಗೂಡಿ ಅವರು ಮತದಾನವನ್ನು ಮಾಡಿದ್ದಾರೆ. ಪುತ್ರಿ ಕೂಡ ಜೊತೆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಅವರು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿನಯ್ ಕುಮಾರ್ ಸೊರಕೆ, BJPಯಿಂದ ಲಾಲಾಜಿ ಮೆಂಡನ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನೇರ ಹಣಾಹಣಿ ಇರುವಂಥದ್ದು BJP ಮತ್ತು ಕಾಂಗ್ರೆಸ್ ನಡುವೆ. ಉತ್ತಮ ವಾತಾವರಣ ಇದೆ ಈ ಭಾಗದಲ್ಲಿ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ನಾವು ನಮ್ಮ ಅಭ್ಯರ್ಥಿ ನಮಗೀಗಾಗಲೇ ಕೊಟ್ಟಿದ್ದಾರೆ.